ಸೆಪ್ಟೆಂಬರ್ 11ರಂದು ಕಾಪು ಯುವ ಕಾಂಗ್ರೆಸ್ ಸಮಿತಿ ವತಿಯಿಂದ ಕಟಪಾಡಿ ಶಿರ್ವಾ ಬೆಳ್ಮಣ್ ಮುಖ್ಯ ರಸ್ತೆಯ ಪಂಚಿಮಾರು ಶಿರ್ವಾ ಪಿಲಾರುಖಾನ ಮಧ್ಯೆ ಹದಗೆಟ್ಟ ರಸ್ತೆ ದುರಸ್ತಿಗಾಗಿ ರಸ್ತೆ ತಡೆ ಹಿಡಿದು ಪ್ರತಿಭಟನೆ ನಡೆಸಿರುವುದು ಹಾಸ್ಯಾಸ್ಪದ. ಪ್ರಸ್ತುತ ಕಾಂಗ್ರೆಸ್ ಸರ್ಕಾರವೇ ಇದ್ದು ರಸ್ತೆಗಳ ಅಭಿವೃದ್ಧಿಗೆ ಅನುದಾನ ನೀಡಬೇಕಾಗಿರುವುದು ಸರ್ಕಾರದ ಹೊಣೆ. ಈ ಪ್ರತಿಭಟನೆ ಸರ್ಕಾರದ ವೈಫಲ್ಯದ ವಿರುದ್ಧ ನಡೆಸಬೇಕೇ ಹೊರತು ಕ್ಷೇತ್ರದ ಶಾಸಕನ ವಿರುದ್ಧವಲ್ಲ ಎಂದು ಕಾಪು ಶಾಸಕ ಗುರ್ಮೆ ಸುರೇಶ್ ಶೆಟ್ಟಿ ಹೇಳಿದ್ದಾರೆ. ಕಾಪು ಪ್ರೆಸ್ ಕ್ಲಬ್ನಲ್ಲಿ ನಡೆದಂತಹ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು 2024-25ನೇ ಸಾಲಿನಲ್ಲಿ ಕಟಪಾಡಿ ಶಿರ್ವಾ ನಂದಿಕೂರು 5.40 ಕಿಲೋಮೀಟರ್ ವರೆಗೆ ಸಿಆರ್ಐಎಫ್ ಫಂಡ್ನಿಂದ 600 ಲಕ್ಷ ಅನುದಾನ ನನ್ನ ಪ್ರಸ್ತಾವನೆಯ ಮೇರೆಗೆ ಬಿಡುಗಡೆಯಾಗಿದ್ದು ಕೆಲಸ ಸಂಪೂರ್ಣಗೊಂಡಿದೆ. ಇನ್ನು ರಸ್ತೆಯ ದುರಸ್ತಿ ಅವಶ್ಯಕತೆ ಇದ್ದು 8.60 ಕಿಲೋಮೀಟರ್ ರಿಂದ 10 ಕಿಲೋಮೀಟರ್ ವರೆಗಿನ ರಸ್ತೆಯನ್ನ ಉಳಿಕೆ ಅನುದಾನದಿಂದ ನಿರ್ವಹಿಸಲಾಗುತ್ತದೆ. ಅನುದಾನ ಬಿಡುಗಡೆಯ ಬಗ್ಗೆ ಲೋಕೋಪಯೋಗಿ ಇಲಾಖಾ ಸಚಿವರಿಗೆ ಪ್ರಸ್ತಾವನೆ ಸಲ್ಲಿಸಿದ್ದು ಅನುದಾನ ಮಂಜೂರು ಮಾಡಿದ ಕೂಡಲೇ ಕಾಮಗಾರಿ ಆರಂಭಿಸುತ್ತೇವೆ. ಕಾಂಗ್ರೆಸ್ಸಿಗರಿಗೆ ನಮ್ಮ ಬಗ್ಗೆ ಟೀಕೆ ಮಾಡಲು ಏನೂ ಸಿಗದಿದ್ದಕ್ಕೆ ಸುಮ್ಮನೆ ಧಿಕ್ಕಾರ ಕೂಗಿ ಪ್ರತಿಭಟನೆ ಮಾಡಿದ್ದಾರೆ ಎಂದು ಹೇಳಿದರು. ಶಿರ್ವಾದ ರಸ್ತೆ ಬಗ್ಗೆ ಇಡೀ ಕಾಪು ಕ್ಷೇತ್ರಕ್ಕೆ ಬಂದಿರತಕ್ಕಂಥದ್ದು ನನಗೆ 6 ಕೋಟಿ ರೂಪಾಯಿ ಸಿಆರ್ಎಫ್ ನಮ್ಮ ಹಿಂಗೆಲ್ಲ ಗೊತ್ತಿದೆ. ಅದ್ರ ಬಗ್ಗೆ ತುಂಬ ಆವಾಗ ಸೋಷಿಯಲ್ ಮೀಡಿಯಾದಲ್ಲಿ ಬಂತು. ಎಲ್ಲ ಅನುದಾನವನ್ನು ಅಲ್ಲಿಗೆ ಹಾಕಿದ್ದೇವೆ, ಕಡಪಾಡಿ ಟು ಶಿರ್ವಾ. ಹಾಗೆ ಮತ್ತೆ ಒಂದು 3 ಕೋಟಿ ರೂಪಾಯಿಯನ್ನು ಅದು ರಾಜ್ಯ ಸರ್ಕಾರ ಅದು 100% ಫಂಡ್ ಅಲ್ಲಿಗೆ ಹಾಕುವಂಥ ಕೆಲಸವನ್ನು ಮಾಡಿದ್ದೇವೆ. ಇನ್ನು ಒಂದು 10 ಕಿಲೋಮೀಟರ್ ರಸ್ತೆ ಈಗ ಅಲ್ಲಿ ಆಗಲಿಕ್ಕಿದೆ. ಸರಿ, ಸರಪಳಿ 8.60 10ವರೆಗೆ ರಸ್ತೆ ದುರಸ್ತಿ ಅವಶ್ಯಕತೆ ಇದೆ. ಅದನ್ನು ಕೂಡ ನಾನು ಈಗಾಗಲೇ ಮಳೆಗಾಲ ಮುಗಿದ ತಕ್ಷಣ ಮಾಡಬೇಕು ಅಂತೇಳಿ ಅಷ್ಟರವರೆಗೆ ನಾನು ಇದು ಹೋಗಿದೆ ಅಲ್ಲ, ಅದಕ್ಕೆ ಪ್ರಪೋಸಲ್ ಹೋಗಿದೆ, ಪ್ರಪೋಸಲ್ ಕಳಿಸಿಕೊಟ್ಟಿದ್ದೀವಿ. ಮಳೆಗಾಲ ಮುಗಿದ ತಕ್ಷಣ ಅದನ್ನು ಮಾಡೋರಿಗೆ ಅಷ್ಟರವರೆಗೆ ಅವ್ರು ಬೇರೆ ಎಲ್ಲೂ ಸಿಗಲಿಲ್ಲ. ಹಾಗಾಗಿ ಒಂದಷ್ಟು ಜನ ಒಟ್ಟು ಮಾಡಿ ಈ ಕೆಲಸ ಮೊನ್ನೆ ಧಿಕ್ಕಾರಕ್ಕೆ ಹೋಗುವಂಥ ಕೆಲಸವನ್ನು ಮಾಡಿದ್ದಾರೆ. ಹಾಗೆ ಸಮರ್ಥನೆ ಮಾಡ್ತೀನಿ ಅಂತಲ್ಲ, ಬಟ್ ನನ್ನ ಪ್ರಯತ್ನ ನಾನೆಲ್ಲ ಮಾಡಿದ್ದೀನಿ ಅಂತೇಳಿ ಲೋಕಮುಖಕ್ಕೆ ಜನಮಾನಸಕ್ಕೆ ತಿಳಿಬೇಕೆನ್ನುವ ನಿಟ್ಟಿನಲ್ಲಿ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿರ್ತಕ್ಕಂಥ. ಅನುದಾನ ಕೊಡ್ಲಿಕ್ಕೆ ನಮ್ಮದು ದುಡ್ಡಿಲ್ಲ ನೇರವಾಗಿ ಹೇಳ್ತಾರೆ, ಅವರೇ ಮುಚ್ಚುಮರೆ ಇಲ್ಲ. ಆಮೇಲೆ ನಾನು ನನ್ನೊಬ್ಬನ ಅವಸ್ಥೆ ಅಂತ ಕೇಳ್ಕೊಂಡ್ರೆ ಅದಲ್ಲ, ಕಾಂಗ್ರೆಸ್ನವ್ರ ಪರಿಸ್ಥಿತಿ ಏನಿದ್ದೀವಿ.